ಕೆಂಪುಕಲ್ಲು ಜಲ್ಲಿ ಮತ್ತು ಮರಳು ಕಟ್ಟಡ ಕಾರ್ಮಿಕರ ಸಮಸ್ಯೆಯ ಬಗ್ಗೆ ಕರ್ನಾಟಕ ಸರ್ಕಾರ ತೆಗೆದ ಜನವಿರೋಧಿ ನೀತಿ ಬಗ್ಗೆ ಸುಳ್ಯ ಹಳೆ ಬಸ್ ನಿಲ್ದಾಣದ ಬಳಿಯಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆಯು ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮಂಡಲ ಅಧ್ಯಕ್ಷ ವೆಂಕಟ ಒಳಲಂಬೆ ಅವರು, ರಾಜ್ಯ ಸರ್ಕಾರಕ್ಕೆ ಜನರ ಬಗೆಗೆ ಕಾಳಜಿ ಇಲ್ಲ. ಜನವಿರೋಧಿ ನೀತಿಯನ್ನು ಜಾರಿಗೆ ತಂದು ಬಡ ಜನರು ಬೀದಿಗೆ ಬಂದು ಪ್ರತಿಭಟನೆ ಮಾಡುವಂತಹ ಸ್ಥಿತಿ ಬಂದೊದಗಿದೆ ಎಂದರು. ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು, ಶಿಕ್ಷಣದ ಜೊತೆಯಲ್ಲಿ ಆರೋಗ್ಯ ಕೊಡಬೇಕು. ಇಂತಹ ಇಚ್ಛಾಶಕ್ತಿ ಇಲ್ಲ. ಜನರನ್ನು ಮರಳು ಮಾಡುವುದು, ಹುಚ್ಚು ಮಾಡುವಂತ ಕೆಲಸ ಮಾಡಿ ಇವತ್ತು ಜನಸಾಮಾನ್ಯರ ಕೈಯಿಂದ ಓಟು ತಕ್ಕೊಂಡು ಇಲ್ಲ ಸಲ್ಲದ ಗ್ಯಾರಂಟಿ ಕೊಟ್ಟದ್ದು ಇಷ್ಟೇ ನಮ್ಮನ್ನ ಬೀದಿ ಪಾಲು ಮಾಡುವಂತ ಗ್ಯಾರಂಟಿಯನ್ನು ಇವರು ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ. ನಿಮಗೆ ಮುಂದಿನ ದಿನದಲ್ಲಿ ನಮಗೆ ಗೆಲ್ತೇವೋ ಹೋಗ್ತೇವೋ ಅದು ಪ್ರಶ್ನೆ ಅಲ್ಲ, ಅರ್ಚನ. ಆದ್ರೆ ನಿಮಗೆ ಯಾವುದೇ ಬೂತಿನಲ್ಲಿ ಯಾವುದೇ ಮನೆಗಳಿಗೆ ಹೋಗುವಂತ ಅರ್ಹತೆ ಯೋಗ್ಯತೆ ನಿಮಗಿಲ್ಲ. ಯಾಕಂದ್ರೆ ಯಾರಾದ್ರೂ ಒಬ್ಬರು ಕಾಂಗ್ರೆಸ್ ಸಣ್ಣ ನಾಯಕ ಆದ್ರೂ ಕೂಡ ಮರಳಿನ ಬಗ್ಗೆ ಒಂದು ಕಲ್ಲಿನ ಬಗ್ಗೆ ನೀವು ಯಾರಾದ್ರೂ ಮಾತಾಡ್ತಾ ಇದ್ರೆ ನಿಮ್ಮ ಉಸ್ತುವಾರಿ ಸಚಿವ ಅಥವಾ ನಿಮ್ಮ ಮಿನಿಸ್ಟ್ರಿಗಳಿತ್ತು ಅಥವಾ ನಿಮ್ಮ ಸರ್ಕಾರ ಏನಾದ್ರೂ ಸ್ವಲ್ಪ ಕೆಲಸ ಮಾಡ್ತಿತ್ತು. ಪ್ರತಿಭಟನೆಯಲ್ಲಿ ಶಾಸಕಿ ಭಾಗೀರಥಿ ಮುರುಳ್ಯ, ವಿನಾಯಕ್ ಕುಮಾರ್ ಕಂದಡ್ಕ, ಹರೀಶ್ ಕಂಜಿಪಿಲಿ, ವಿನುತಾ ಪಾತಿಕಲ್ಲು ಸೇರಿದಂತೆ ಬಿಜೆಪಿ ಪ್ರಮುಖರು ಪಾಲ್ಗೊಂಡಿದ್ರು. ಸರ್ಕಾರ ಬಂದು 2 ವರ್ಷ ಆದರೂ ಕೂಡ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಇವತ್ತು ಕಂಡುಕೊಳ್ಳಿಕ್ಕಾಗಲಿಲ್ಲ. ನಮ್ಮ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಕೂಡ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇವತ್ತು ಬಿಜೆಪಿ ಶಾಸಕರಿಗೆ ಅನುದಾನವನ್ನು ಕೊಡುವುದಿಲ್ಲ, ಕಾಂಗ್ರೆಸ್ ಸರ್ಕಾರದ ಶಾಸಕರಿಗೂ ಕೊಡುವುದಿಲ್ಲ. ಆದರೂ ಕೊಡ್ತಿದ್ದೇವೆ ಅಂತೇಳಿ ಅವರೇನಾದರೂ ಕೊಡದಿದ್ದರೂ ಕೊಟ್ಟಿದ್ದಾರೆ ಎನ್ನುವ ಭಾಷಣವನ್ನು ಮಾಡಿಕೊಂಡು ಪೇಪರ್ನಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಕೊಡದ ಅನುದಾನವನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಖಂಡಿತ ಸುಳ್ಳನ್ನು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಅನುದಾನ ಮಾತ್ರ ಅಲ್ಲ, ಇವತ್ತು ಮನೆ ಕಟ್ಟಲಿಕ್ಕೆ ಮನೆ ಕೊಡ್ತಿಲ್ಲ, ಇವತ್ತು ಗ್ಯಾಸ್ ಇಲ್ಲ, ಕರೆಂಟ್ ಇಲ್ಲ, ಎಲ್ಲ ಸಮಸ್ಯೆಗಳು ಈಗ ನಮ್ಮ ತಾಲೂಕಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.